ನವೆಂಬರ್ 10ರಂದು ನಡೆಯಲಿರುವ ಪಕ್ಷದ ಪರಿವರ್ತನಾ ರ್ಯಾಲಿಯಲ್ಲಿ ಬಿಜೆಪಿ ಸೇರುವುದಾಗಿ ಸ್ವತಃ ಹರಿಕೃಷ್ಣ ಬಂಟ್ವಾಳ ಅವರೇ ಹೇಳಿದ್ದಾರೆ. ರವಿವಾರ ಸಂಜೆ ಮಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಲ್ಲವ ಸಂಘಟನೆಗಳ ಮುಖಂಡರೊಡನೆ ನಡೆಸಿದ ಸಮಾಲೋಚನಾ ಸಭೆಯಲ್ಲಿ ಈ ನಿರ್ಧಾರ ಪ್ರಕಟಿಸಿದ್ದಾರೆ. ವರ್ಷಗಳ ಹಿಂದೆ ಅತ್ಯಧಿಕ ಬಿಲ್ಲವ ಸಮುದಾಯದ ಶಾಸಕರು, ಸಚಿವರು ಜಿಲ್ಲೆಯಲ್ಲಿದ್ದರು. ಕ್ರಮೇಣ ರಾಜಕೀಯ ಷಡ್ಯಂತ್ರಕ್ಕೆ ಪೂಜಾರಿ ಸೇರಿದಂತೆ ಸಮುದಾಯದವರು ಬಲಿಪಶುಗಳಾದರು. ಜಿಲ್ಲೆಯಲ್ಲಿ ಬಿಲ್ಲವ ಸಮುದಾಯದ ಮತದಾರರು ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಆದರೆ ಒಂದು ಎಂಎಲ್ಸಿ ಸೀಟಿಗೂ ಬೇಡುವ ಪರಿಸ್ಥಿತಿ ಬಂದಿದೆ. ಈ ನಿಟ್ಟಿನಲ್ಲಿ ಸಮುದಾಯದ ಜನರು ಒಗ್ಗಟ್ಟಾಗಬೇಕಾಗಿದೆ ಎಂದು ಹೇಳಿದರು. ಬಿಲ್ಲವ ಸಮುದಾಯವಾಗಲಿ ಕಾಂಗ್ರೆಸ್ ಪಕ್ಷವಾಗಲಿ ಯಾವುದೇ ಕಾರಣಕ್ಕೂ ಇನ್ನೊಂದು ಜನಾರ್ದನ ಪೂಜಾರಿ ಅವರನ್ನ ಸೃಷ್ಟಿಸಲು ಸಾಧ್ಯವಿಲ್ಲ. ಬಹುತೇಕ ಮಂದಿ ನಾಯಕರನ್ನ ರಾಜಕೀಯಕ್ಕೆ ತಂದ ಪೂಜಾರಿ ಅವರು ಇಂದು ಯಾರಿಗೂ ಬೇಡವಾಗಿದ್ದಾರೆ. ಇಂದು ಬಿಲ್ಲವ ಸಮುದಾಯವನ್ನೇ ರಾಜಕೀಯದಿಂದ ದೂರವಿಡುವ ಪ್ರಯತ್ನವಾಗುತ್ತಿದೆ. ಇದಕ್ಕೆ ಉತ್ತರ ನೀಡುವ ನಿಟ್ಟಿನಲ್ಲಿ ಬಿಜೆಪಿಗೆ ತೆರಳುತ್ತಿದ್ದೇನೆ ಎಂದು ತಿಳಿಸಿದರು. 1972ರಲ್ಲಿ ಆರ್ಎಸ್ಎಸ್ ಮೂಲಕ ಸಾರ್ವಜನಿಕ ಕ್ಷೇತ್ರಕ್ಕೆ ಕಾಲಿರಿಸಿದ ತಾನು 1975ರಲ್ಲಿ ಜನಸಂಘದ ಬಂಟ್ವಾಳ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡೆ. ತುರ್ತು ಪರಿಸ್ಥಿತಿ ವೇಳೆ ಜೈಲುವಾಸ ಅನುಭವಿಸಿದ್ದೆ. 1982ರಲ್ಲಿ ಬಿಜೆಪಿ ತೊರೆದಿದ್ದು ಇದೀಗ ಮತ್ತೆ ತಾನು ಬಿಜೆಪಿಗೆ ಸೇರುತ್ತಿದ್ದೇನೆ ಎಂದರು. ಕಾಲವನ್ನು ಮೀರಿದಂತ ನಾಯಕತ್ವ, ಜಾತಿ ಧರ್ಮ ಭಾಷೆಯನ್ನು ಮೀರಿ ನಿಲ್ಲದಂತ ನಾಯಕತ್ವ ಇಲ್ಲಿ ನನಗೆ ಬಿಲ್ಲವ ಸಮುದಾಯಕ್ಕೆ ಅಗತ್ಯ. ವಾ ಪಾರ್ಟಿ ಯಾಕೆ ಇಪ್ಪಡು ನಮ್ಮನ್ನು ವಾ ಪಾರ್ಟಿ ಗೆಲ್ಪಡು ನನಗೆ ಹೆಚ್ಚು ದೊಂಪೇರು ಆ ದೊಂಪುನ ಮಾತು ಕೊಡ್ಲಿ. ಈ ಭುಜನು ಬೊಕ್ಕರಿಯ ಕೊರೊಡ್ಚಿ, ಈ ತರೇನು ಬೊಕ್ಕರಿಯ ಕೊರೊಡ್ಚಿ. ಬಿಲ್ಲವ ಮುಖಂಡರಾದ ಮೋಹನ್ ಅಮೀನ್ ವಾಮಂಜೂರು, ಲೋಕನಾಥ್ ಕೆ, ಗಂಗಾಧರ್ ಪೂಜಾರಿ ಮುಂಬೈ, ರೋಹಿನಾಥ್ ಪಾದೆ ಮತ್ತಿತರರು ಉಪಸ್ಥಿತರಿದ್ದರು.